ಅಂಚೆ ವೇದಿಕೆ ಪರ್ಫಾರ್ಮೆನ್ಸ್ ಭಾರಿ ಖುಷಿಯಾದ ಮೊದಲೇ ಆದಿಶಕ್ತಿಯಪ್ಪೆ ನವರೂಪನು ತಾಳೊಂದು ದುಷ್ಟ ಮಹಿಷಾಸುರನ ವಧೆ ಮಲ್ಪನಂಚಿನ ಅತ್ಲಗೆ ಸ್ಮರಣಿಕೆ ಕೊರ್ಪಿನಂಚಿನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಎಜೆ ಶೇಖರ್ ಆಡಳಿತ ಮುಕ್ತೀಸರು ದಿನೇಶ್ ಕೆ ಅತ್ತಾವರ ಅಂಚನೆ ಸತೀಶ್ ಕುಂಟೋಲ ಮಕ್ಕಳು ಸೇರಿದ ಈ ಒಂದು ಅತ್ಲೆ ಗೌರವ ಮೊದಲೇ ಶ್ರೀ ಉಮಾಮಹೇಶ್ವರಿ ಚೆಂಡೆ ಬಳಗದ ಟೀಮ್ ಬಂದದ್ದು ನಮ್ಮ ಕಲಾವಿದರು ಮೊದಲೇ ನಮ್ಮ ದುರ್ಗೆ ಒಂದು ಈ ಹೊಟ್ಟಲು ಭೂಮಿಗೆ ಬಂದದ್ದು ದುಷ್ಟ ಶಿಕ್ಷಕಿಯ ಶಿಷ್ಟ ಪರಿಪಾಲಿಕ ಅದು ಲೋಕ ಕಲ್ಯಾಣ ಹತ್ತಿನಚ್ಚಿನ ಒಂಜಾತ ಪುಣ್ಯ ಪುರಾಪುರ ದೀಪಿನಚ್ಚಿನ ನವಶಕ್ತಿ ವೈಭವ ಬತ್ತಿನಚ್ಚಿನ ಬಾರಿ ಪೊರ್ಲುದ ನೃತ್ಯ ರೂಪದ ಮತ್ತು ನಚ್ಚಿನ ಇಡೀ ನಿಮಗೂ ಈ ಹೊಟ್ಟು ಬಂದ ಇವಜಿ ನವದುರ್ಗದ ಒಂಜಾತ ಪೊರ್ಲು ಕೊಡಿಕೆದೊಟ್ಟಿಗೆ ಈ ಒಂಜಿ ಕ್ಷೇತ್ರಗೂ ಅಪ್ಪೆ ಉಮಾಮಹೇಶ್ವರಿನ ಸಾನ್ನಿಧ್ಯಗಳು ಒಂಜಾತ ಸಾಂಸ್ಕೃತಿಕ ವೈವಿಧ್ಯದ ಪೊರ್ಲದ ತಿರುಳು ಕೊರ್ಲಚಿನ ಒಂಜಿ ಉಮಾಮಹೇಶ್ವರಿ ಚೆಂಡ ಬಳಗ ಕಾಪಿಗಾರದಕ್ಕಲು ಅಂಚಿತ್ತಿನ ಪೊರ್ತುಡು ಇತ್ತೆ ನಮ್ಮ ಮತ್ತದ ಲತೀಶ್ ಆರು ವೇದಿಕೆ ಬರಡು ಲತೀಶ್ ವೇದಿಕೆ ಬರಡು ಲತೀಶರ ಜೋಡ ಕೈತಾಟಿಕೊಳ್ಳ ಬಂದ ಬಾರಿ ಕೊಡುಡೆ ಇಂಥ ಒಂದು ನಾಟಕದ ಪ್ರಾಯೋಜನ ತಮ್ಮ ನಲ್ಲ ನೀರಿಗೆ ಆ ದೇವರಿಗೆ ಕೈಟ ಮಾಡ್ಕೊಂಡು ಅನುಗ್ರಹ ಮಾಡ್ಕೊಂಡು ಅಪ್ಪನ ಈ ಸೇವೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಸ್ವಲ್ಪ ನಾಟಕದ ಸಂಚಾಲಕ ರಂಜನ ಶ್ರೀನಾಥ್ ಮೂಡಬಿದ್ದಿರದೆ ಮತ್ತು ಚಾವಡಿ ಬರಡು ಮುಂಜಾತ ತಿಳಿಸಿದ ಪೊರ್ಲುಡು ಕೊಪ್ಪಿನ ನಾಟಕ ವೈರಲ್ ವೈಶಾಲಿ ನಿಂದ ಶ್ರೀನಾಥ್ ಮೂಡಬಿದ್ದಿರ ಬೇರೆ ಸಂಚಾಲಕರು ಉಮೇಶ್ ವಿಜಯ ನಿರ್ದೇಶನದ ನಾಟಕ ಮೂಡಿಬರಡು ಜೋಡ ಕೈತಾಟಿಕೊಂಡು ಬಂದಿಕ್ಕೆ ಮಾತ್ರ ನನ್ನ ಮತ್ತೆ ಕೊಟ್ಟರೆ ತಿಳಿಕೆದ ವರ್ಷದವಾದ ಪೊರ್ಲುಡ ವಿಚಾರದಲ್ಲಿ ಆದ್ರೆ ಈ ನಾಟಕದ ನಿರ್ದೇಶಕರು ಅವಿತೋ ಕಲಾಚಾವಡಿ ಬೆಳಗಾದುಕೊಂಡು ದೇಶದ ಅಂತ್ಯದ ದಂಡದ ರಾಜ್ಯಗಳ ನಾಟಕ